ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜು ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಸೆಂಟ್ ಇಗ್ನೇಷಿಯಸ್ ಲೋಯೋಲಾ ಅವರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಸ್ಥೆಯ ಲೋಯೋಲಾ ಹಾಲ್ನಲ್ಲಿ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾಗಿರುವ ಸೈಂಟ್ ಅಲೋಷಿಯಸ್ ಕಾಲೇಜು ಇನ್ಸ್ಟಿಟ್ಯೂಷನ್ ವತಿಯಿಂದ ಸೈಂಟ್ ಇಗ್ನೇಷಿಯಸ್ ಲೋಯೋಲಾರವರ ದಿನವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ನಗರದ ಲೋಯೋಲಾ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ವಿಶೇಷ ಪ್ರಾರ್ಥನೆ ಹಾಗೂ ಬಲಿಪೂಜೆ ಕೂಡ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಂಗಳೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ ಪಾಲ್ಗೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ಇಗ್ನೇಷಿಯಸ್ ಲೋಯೋಲಾ ಅವರು ಒಬ್ಬ ಮಹಾನ್ ಸಾಧಕರು. ಕ್ರೀಡಾ ಸಾಮಾಜಿಕ ಚಟುವಟಿಕೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದವರು ಮಾತ್ರವಲ್ಲದೆ ಜೀವನದಲ್ಲಿ ಸಭ್ಯತೆಯನ್ನ ಮೈಗೂಡಿಸಿಕೊಂಡಿದ್ದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಬಣ್ಣಿಸಿದ್ರು. The disciples were with him, and he asked them, "Who do the people say that I am?" And they answered, "John the Baptist, but others say Elijah, and others that one of the old prophets has risen." And he said to them, "But who do you say that I am?" And Peter answered, "The Christ is God." But he charged and commanded them to tell this to no one, saying, "The Son of Man must suffer many things and be rejected by the elders and chief priests and scribes and be killed." ಕಾರ್ಯಕ್ರಮದಲ್ಲಿ ಸೈಂಟ್ ಅಲೋಷಿಯಸ್ ಶಿಕ್ಷಣ ಸಂಸ್ಥೆಯ ರೆಕ್ಟರ್ ರೆವರೆಂಡ್ ಫಾದರ್ ಡೈನಿಷಿಯಸ್ ವಾಸ್ ಎಸ್ಜೆ ಮಾತನಾಡಿ, ಆಧ್ಯಾತ್ಮಿಕ ಜೀವನವನ್ನ ಕ್ರಿಶ್ಚಿಯನ್ ಧರ್ಮದ ಅಗತ್ಯ ಅಡಿಪಾಯಗಳಲ್ಲಿ ರೂಪಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಹೇಳಿದರು. For you and for us to see so many Catholic youth in our college is a great gift for us. So we want to thank you for being here. As Father said, you took your time out, you come, you did not count the cost, you came and partook of this beautiful celebration. Thank you very much. ಪರಮ ಪ್ರಸಾದ ವಿತರಿಸುವ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಳಿಕ ರೆವರೆಂಡ್ ಫಾದರ್ ಡೈನಿಷಿಯಸ್ ವಾಸ್ ಎಸ್ಜೆ ಅವರು ದೀಕ್ಷೆ ನೀಡಿದ್ರು. ಪಾಲ್ಗೊಂಡ ಎಲ್ಲರಿಗೂ ಪರಮ ಪ್ರಸಾದವನ್ನ ವಿತರಿಸಲಾಯಿತು. ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಂದ ಕಾಣಿಕೆ ಹಾಗೂ ಧನ ಸಹಾಯ ವಿತರಿಸುವ ಕಾರ್ಯಕ್ರಮವೂ ನಡೆಯಿತು. ಈ ವೇಳೆ ಸಂತ ಅಲೋಷಿಯಸ್ ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರಾದ ಪ್ರವೀಣ್ ಮಾರ್ಟಿಸ್, ಸೈಂಟ್ ಅಲೋಷಿಯಸ್ ಗೋನ್ಸಾಗಾ ಸ್ಕೂಲ್ನ ಪ್ರಾಚಾರ್ಯರಾದ ಫಾದರ್ ಮೆಲ್ವಿನ್ ಅನಿಲ್ ಲೋಬೋ ಎಸ್ಜೆ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.